ಅತ್ಯಂತ ಕಾರಣಿಕ ಕ್ಷೇತ್ರವೆಂದು ಪ್ರಚಲಿತದಲ್ಲಿರುವ ನಿತ್ಯವೂ ನೂರಾರು ಭಕ್ತರನ್ನು ಆಕರ್ಷಿಸುವ ಧಾರ್ಮಿಕ ಕೇಂದ್ರವಾದ ಮಂಜೇಶ್ವರದ ಶ್ರೀ ಶನೈಶ್ಚರ ಮಂದಿರವು ಕಳೆದ 10 ವರ್ಷಗಳ ಹಿಂದೆ ನಿರ್ಮಾಣಗೊಂಡು ಪ್ರತಿಷ್ಠಾಪನೆಯಾಗಿ ಲೋಕಾರ್ಪಣೆಗೊಂಡಿತ್ತು. ಶ್ರೀ ಕ್ಷೇತ್ರದ ಧರ್ಮದರ್ಶಿ ಕೃಷ್ಣ ಭಟ್ ಹಾಗೂ ಮೋಕ್ತೇಸರರಾದ ಚಂದ್ರಹಾಸರೈ ಬುಳ್ನಾಡುಗುತ್ತು ಇವರ ಮುಂದಾಳುತ್ವದಲ್ಲಿ ನಿರಂತರವಾಗಿ ದೇವತಾ ಕಾರ್ಯಗಳು ನಡೆದುಕೊಂಡು ಬರುತ್ತಿದ್ದು, ಈ ಕ್ಷೇತ್ರದಲ್ಲಿ 2 ದಿನಗಳ ಕಾಲ ವರ್ಷಾವಧಿ ಬಲಿ ಉತ್ಸವವು ಗೋಪಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ನಡೆಯಿತು. ಜನವರಿ 21 ಹಾಗೂ 22ರಂದು ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಭಾರಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. 21ರಂದು ಬೆಂಗಳೂರಿನ ರಾಜ್ ಶಂಕರ್ ಮತ್ತು ಝಾನ್ಸಿ ಫ್ರೆಂಡ್ಸ್ ಮಂಜೇಶ್ವರ ಇವರ ಸೇವಾರ್ಥವಾಗಿ ದೇವರಿಗೆ ಸಹಸ್ರ ದೀಪೋತ್ಸವ, ಬಳಿಕ ದೇವರಿಗೆ ಮಹಾಪೂಜೆ, ಅನ್ನದಾನ ನಡೆಯಿತು. ಸೋಮವಾರ ಬೆಳಿಗ್ಗೆ ಪಾತ್ರಪೂಜೆ, ನವಪ್ರಧಾನ, ನವಕಲಶ ಪ್ರತಿಷ್ಠೆ, ನವಕಾಭಿಷೇಕ, ದೇವರಿಗೆ ಮಹಾಪೂಜೆ, ಅನ್ನ ಸಂತರ್ಪಣೆ, ಸಂಜೆ ಹೊತ್ತಿಗೆ ದೇವರಿಗೆ ರಂಗಪೂಜೆ, ದೇವರ ಬಲಿ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಶೆಟ್ಟಿ ಮಾತನಾಡಿ, ಕಳೆದ ವರ್ಷಕ್ಕಿಂತಲೂ ಅತ್ಯಧಿಕ ಮಂದಿ ಈ ಬಾರಿ ಭಕ್ತಾಭಿಮಾನಿಗಳು ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಎಂದು ಹೇಳಿದರು. ಹಾಗೂ ಸಹಸ್ರ ದೀಪೋತ್ಸವವನ್ನು ಅವರು ನಡೆಸಿದ್ದಾರೆ. ಅದೇ ರೀತಿಯಲ್ಲಿ ಬಲಿ ಉತ್ಸವದ ಅಂಗವಾಗಿ ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ 6 ಗಂಟೆಗೆ 5 ಗಂಟೆಗೆ ಶ್ರೀ ದೇವರಿಗೆ ರಂಗಪೂಜೆಯಾಗಿ 6 ಗಂಟೆಗೆ ಶ್ರೀ ದೇವರ ಬಲಿ ಹೊರಟು 7:30 ಗಂಟೆಗೆ ಶ್ರೀ ದೇವರು ರಥಾರೋಹಣರಾಗಿ ರಥೋತ್ಸವ ಶಾಸ್ತ್ರವೇಶ್ವರ ದೇವಸ್ಥಾನಕ್ಕೆ, ಶಾಸ್ತ್ರವೇಶ್ವರ ದೇವಸ್ಥಾನದಲ್ಲಿ ಶನೈಶ್ಚರ ದೇವರಿಗೆ ಪೂಜೆಯಾಗಿ ತಿರುಗಿ ಆ ರಥವು ಶನೈಶ್ಚರ ಮಂದಿರಕ್ಕೆ ಬಂದು ಶನೈಶ್ಚರ ದೇವಸ್ಥಾನ ಮಂದಿರದ ಆ ವಸಂತ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ, ನಂತರ ನಮ್ಮ ಝಾನ್ಸಿ ಫ್ರೆಂಡ್ಸ್ ಝಾನ್ಸರ ಮಂಜೇಶ್ವರ ಇವರಿಂದ ವಿಶೇಷವಾದ ಸುಡುಮದ್ದು ಸೇವೆ ನಡೆದು, ನಂತರ ಮಹಾಪೂಜೆಯಾಗಿ ದೇವರ ದರ್ಶನ ಬಲಿ ನಡೆದು, ನಂತರ ಬಂದಂತ ಎಲ್ಲ ಭಗವದ್ಭಕ್ತರು ಕೂಡ ಪ್ರಸಾದ. ಭಕ್ತರ ಅಪೇಕ್ಷೆಯಂತೆ ಬೆಳ್ಳಿಯ ರಥರಥವೊಂದನ್ನು ನಿರ್ಮಾಣ ಮಾಡುವ ಕಾರ್ಯ ಭರದಿಂದ ಸಾಗುತ್ತಿದ್ದು, ಶೀಘ್ರದಲ್ಲೇ ಕ್ಷೇತ್ರಕ್ಕೆ ಸಮರ್ಪಣೆಯಾಗಲಿದೆ. ಕಾರ್ಯಕ್ರಮವನ್ನು ವೀಕ್ಷಿಸಲು ಜನಸಾಗರವೇ ಹರಿದು ಬಂದಿತ್ತು. ರೆಹಮಾನ್, ವಿ4 ನ್ಯೂಸ್ 24/7 ಮಂಜೇಶ್ವರ.